ಗಣರಾಜ್ಯೋತ್ಸವದ ಪ್ರಯುಕ್ತ ಮಂಗಳೂರು ಸಂತ ಅಲೋಷಿಯಸ್ ಕಾಲೇಜಿನ ರೇಡಿಯೋ ಸಾರಂಗ್ 107.8 FM ಮತ್ತು ಟೀಮ್ ಬಾಸ್ಕಿ ಔರ್ ಬೀದರ ವತಿಯಿಂದ ಗಣರಾಜ್ಯೋತ್ಸವದ ಪೆರೇಡ್ ಬೆಂಗ್ರೆ ಬೀಚ್ನಲ್ಲಿ ಎನ್ನುವ ಬೀಚ್ ಸ್ವಚ್ಛತೆ ಅಭಿಸರಣ ವತಿಯಿಂದ CPR ಡೆಮೋ ಬೀಚ್ ಸ್ವಚ್ಛತಾ ಸಲಕರಣೆಗಳ ವಿತರಣಾ ಕಾರ್ಯಕ್ರಮ ಬೆಂಗ್ರೆ ಕಡಲ ಕಿನಾರೆಯಲ್ಲಿ ನಡೆಯಿತು. ಟೀಮ್ ಬಾಸ್ಕಿ ಆರ್ಬ್ ಇದರ 100ನೇ ದಿನದ ಸ್ವಚ್ಛತಾ ಅಭಿಯಾನಕ್ಕೆ ಜೊತೆಯಾಗಿ ಜನವರಿ 26 ಗಣರಾಜ್ಯೋತ್ಸವದ ದಿನದಂದು ಮಂಗಳೂರು ಸಂತ ಅಲೋಷಿಯಸ್ ಕಾಲೇಜಿನ ರೇಡಿಯೋ ಸಾರಂಗ್ 107.8 FM ಮತ್ತು ಟೀಮ್ ಬಾಸ್ಕಿ ಆರ್ಬ್ ಇದರ ವತಿಯಿಂದ ಗಣರಾಜ್ಯೋತ್ಸವದ ಪರೇಡ್ ಬೆಂಗ್ರೆ ಬೀಚ್ನಲ್ಲಿ ಎನ್ನುವ ಬೀಚ್ ಸ್ವಚ್ಛತೆ ಅಭಿಸರಣ್ ವತಿಯಿಂದ CPR ಡೆಮೋ ಬೀಚ್ ಸ್ವಚ್ಛತಾ ಸಲಕರಣೆಗಳ ವಿತರಣಾ ಕಾರ್ಯಕ್ರಮ ಬೆಂಗ್ರೆ ಕಡಲ ಕಿನಾರೆಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸಂತ ಅಲೋಷಿಯಸ್ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಪ್ರವೀಣ್ ಮಾರ್ಟಿಸ್ SJ ಮಾತನಾಡಿ, ಗಣರಾಜ್ಯೋತ್ಸವದ ದಿನವನ್ನ ಬೆಂಗ್ರೆ ಬೀಚ್ನಲ್ಲಿ ಬೀಚ್ ಸ್ವಚ್ಛತೆ ಮಾಡುವ ಮೂಲಕ ಆಚರಿಸಲಾಗ್ತಾ ಇರುವುದು ಸಂತೋಷದ ವಿಚಾರ. ನಾವು ಯುವಕರಿಗಾಗಿ ಭವಿಷ್ಯವನ್ನ ನಿರ್ಮಿಸೋದು ಮುಖ್ಯವಲ್ಲ, ಯುವಕರು ಉತ್ತಮ ಭವಿಷ್ಯ ನಿರ್ಮಾಣ ಮಾಡುವಂತೆ ಬೆಳೆಸೋದು ಮುಖ್ಯ ಅಂತ ಹೇಳಿದರು. We are consciously doing a good work and this is a way to celebrate the Republic Day. I remember the words of Franklin Roosevelt, one of the most famous American presidents. He said, "We are not here to build the future for our youth. Rather, we are here to build youth for our future." So you are the future of this country and you are here in front of us. If you understand that we must build a strong nation and building a nation starts from the service, you all have come here to serve, especially to show that we can ourselves clean by your deeds, and this is the way that we begin to make our country and build our country. ಬಳಿಕ ಸಂತ ಅಲೋಷಿಯಸ್ ಕಾಲೇಜಿನ ರೆಕ್ಟರ್ ರೆವರೆಂಡ್ ಫಾದರ್ ಮೆಲ್ವಿನ್ ಜೆ ಪಿಂಟೋ ಮಾತನಾಡಿ, ಇವತ್ತು ಉತ್ತಮ ಕಾರ್ಯವನ್ನ NSS ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ದೇಶ ಪ್ರೇಮ ಉಳಿದ ದೇಶವನ್ನ ತೆಗಳೋದ್ರಿಂದ ಬರೋದಿಲ್ಲ, ನಮ್ಮ ದೇಶಕ್ಕೆ ನಾವು ಮಾಡುವ ಸೇವೆಯಿಂದ ಬರುತ್ತೆ. ಯುವಕರು ಸದಾ ದೇಶ ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳಿದರು. Patriotism doesn't come from hating some neighboring country or speaking ill of other countries. It is basically doing something for your country. You may not have done a great thing, but definitely I would like to today, along with the national flag, I would like to salute this Team Boski Orb. You have done a great job. Many may not have seen it, but then definitely what you have done is in your heart, and you are a great example for the other students. ಬಳಿಕ ಸ್ಥಳೀಯ ಕಾರ್ಪೊರೇಟರ್ ಮುನೀಬ್ ಬೆಂಗ್ರೆ ಮಾತನಾಡಿ, ಕಳೆದ ಸುಮಾರು ದಿನಗಳಿಂದ ಬೆಂಗ್ರೆ ಪರಿಸರದ ಸ್ವಚ್ಛತಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ನಾನು ಧನ್ಯವಾದವನ್ನ ತಿಳಿಸ್ತೇನೆ ಮತ್ತು ಪಾಲಿಕೆ ಸದಸ್ಯನಾಗಿ ಪಾಲಿಕೆಯಿಂದ ಆಗಬೇಕಾಗಿರುವ ಸಹಕಾರವನ್ನ ಸದಾ ನಿಮಗೆ ನೀಡ್ತೇನೆ ಅಂತ ಹೇಳಿದರು. ಬಹಳಷ್ಟು ದಿನಗಳಿಂದ ಈ ಒಂದು ಬೆಂಗರೆ ಪ್ರದೇಶವನ್ನು ಒಂದು ಸುಸಜ್ಜಿತವಾಗಿ ಕ್ಲೀನಿಂಗ್ ಮಾಡುವಂತಹ ವ್ಯವಸ್ಥೆಯನ್ನು ನೀವು ಮಾಡ್ತಾ ಇದ್ದೀರಿ. ಖಂಡಿತವಾಗಿಯೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿರ್ಬೋದು ಕಾರ್ಪೊರೇಷನ್ನಿಂದ, ಅದನ್ನು ಮುಂದಿನ ದಿನಗಳಲ್ಲಿ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುವಂತಹ ಪ್ರಯತ್ನವನ್ನು ಖಂಡಿತ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇದ್ದೇನೆಂಬಂತಹ ಭರವಸೆಯನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಬಳಿಕ ಮಂಗಳೂರು ವಿಶ್ವವಿದ್ಯಾಲಯದ NSS ಸಂಯೋಜಕಿ ಡಾ ನಾಗರತ್ನ ಮಾತನಾಡಿ, ಗಣರಾಜ್ಯೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಗ್ತಾ ಇದೆ. ಇದು NSSಗೆ ಹೆಮ್ಮೆಯ ವಿಚಾರ ಅಂತ ಹೇಳಿದರು. ಅರ್ಥಪೂರ್ಣವಾದ ಈ ಕೆಲಸದಲ್ಲಿ ನಾವೇನು ಗಣರಾಜ್ಯೋತ್ಸವ ದಿನ ಸಂವಿಧಾನ ಜಾರಿಗೆ ಬಂದ ಈ ದಿನವನ್ನು ಬಹಳ ಅರ್ಥಪೂರ್ಣವಾಗಿ ನಾವಿಲ್ಲಿ ಆಚರಿಸಿದ್ದೇವೆ. ನಮ್ಮ ಪರಿಸರವನ್ನು ಸ್ವಚ್ಛತೆಯಾಗಿ ಇಟ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಇಲ್ಲಿ ಊರಿನವರ ಜೊತೆ ಸೇರಿ ಮಾಡುವಂತಹ ಈ ಕೆಲಸ ಬಹಳ ಉತ್ತಮವಾಗಿದ್ದು, ಹೇಗೆ ವಾತಾವರಣ ಸ್ವಚ್ಛ ಆಗುತ್ತೋ ಹಾಗೆ ನಮ್ಮ ಮನಸ್ಸು ದೇಹ ಸ್ವಚ್ಛ ಆಗಿ ನಾವು ಉತ್ತಮ ರೀತಿಯಲ್ಲಿ ಉಸಿರಾಡಬಹುದು. ಇನ್ನು ಟೀಮ್ ಬಾಸ್ಕಿ ಆರ್ಬ್ ಇದರ ಜೊತೆಗೆ ಸ್ವಚ್ಛತಾ ಕಾರ್ಯದಲ್ಲಿ ಅಲೋಷಿಯಸ್ ಕಾಲೇಜು, ಯೂನಿವರ್ಸಿಟಿ ಕಾಲೇಜು, ಕಾಸ್ಟ್ರೀಟ್ ಕಾಲೇಜು ಮತ್ತು ಕೆನರಾ ಕಾಲೇಜಿನ NSS ವಿದ್ಯಾರ್ಥಿಗಳು ತೊಡಗಿಸಿಕೊಂಡರು.
ಇದೇ ವೇಳೆ ಟೀಮ್ ಬಾಸ್ಕಿ ಆರ್ಗ್ನ ಸಂಕೇತ್ ರವರು ಸಿಪಿಆರ್ ಡೆಮೋ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ರೇಡಿಯೋ ಸಾರಂಗ್ನ ನಿರ್ದೇಶಕರಾದ ಡಾಕ್ಟರ್ ಮೆಲ್ವಿನ್ ಪಿಂಟೋ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಚಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.